ಜನತಾ ದರ್ಶನ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಜನರ ಆಶೋತ್ತರಗಳಿಗೆ ಸರಿಯಾದ ಆಡಳಿತ ಎಂದು ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದು ಅದರಂತೆ ನಾವು ನಡೆದುಕೊಳ್ಳುತ್ತಿದ್ದೇವೆ ಎಂದು ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದ ವೇಳೆ ಮಾತನಾಡಿದ ಅವರು, ನಾವು ಜನಪರವಾದ ಆಡಳಿತ ಕೊಡ್ತೀವಿ ಅಂತ ಹೇಳಿಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ ಆಡಳಿತ ಚುರುಕಾಗಬೇಕು ಎಂದರು. ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡಬೇಕು ಎಂದು ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಹಿಂದೆ ಕೂಡ ನಮ್ಮ ಸರ್ಕಾರ ಇದನ್ನು ಮಾಡಿದೆ, ಅದನ್ನು ಮತ್ತೆ ಪ್ರಾರಂಭ ಮಾಡಿದ್ದೇವೆ ಎಂದರು. ಜನರ ಅರ್ಜಿಗಳನ್ನು ತಗೊಂಡು ಸಮಸ್ಯೆಗಳು ಏನಿದೆ ಅದನ್ನು ಪರಿಹರಿಸಿ ಉತ್ತರ ಕೊಡ್ತಾರೆ. ಮೊದಲನೆಯದಾಗಿ ಇವತ್ತು ನಾವು ಪ್ರಾರಂಭ ಮಾಡ್ತಿದ್ದೀವಿ ಎಂದರು. ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಲ್ಲಿ 30ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಜನತಾ ದರ್ಶನವನ್ನು ಇಟ್ಟುಕೊಂಡಿದ್ದಾರೆ ಎಂದರು. ನಾವು ಜನಪರವಾದ ಆಡಳಿತ ಕೊಡ್ತೇವೆ ಹಾಗೆ ಅಂತೇಳಿ ನಾವು ಹೇಳ್ಕೊಂಡು ಬಂದಿದ್ದು, ಭರವಸೆಯನ್ನು ಕೊಟ್ಕೊಂಡು ಬಂದಿದ್ದು. ಅದೇ ರೀತಿ ಆಡಳಿತ ಈಗಾಗಲೇ 3 ತಿಂಗಳಾಗೋಗಿದೆ. ಚುರುಕಾಗಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡಬೇಕು ಅಂಥೇಳಿ ಈ ಜನತಾ ದರ್ಶನದ ಕಾರ್ಯಕ್ರಮ ಹಿಂದೆ ಕೂಡ ನಾವು ಸರ್ಕಾರ ಮಾಡಿಕೊಂಡಿದ್ದೋ, ಅದನ್ನು ಈಗ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಜನರಿಗೆ ಅರ್ಜಿಗಳನ್ನು ತೊಗೊಂಡು ಅವರ ಸಮಸ್ಯೆಗಳೇನಿದೆ ಅದನ್ನೆಲ್ಲ ತೊಗೊಂಡು ಜಿಲ್ಲಾಡಳಿತ ಅದಕ್ಕೆ ಉತ್ತರಗಳನ್ನು ಕೊಡ್ತಾರೆ. ಇವತ್ತು ನಾವು ಮೊದಲನೇದಾಗಿ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆಯಾಯ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ 30ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಜನತಾ ದರ್ಶನವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಜನರಿಗೆ ಯಾರಿಗೆ ಕಷ್ಟ ಇದೆ ಅವರೆಲ್ಲ ಬರ್ಬೋದು, ಇವತ್ತು ಅರ್ಜಿ ಕೊಡ್ಬೋದು. ಅದನ್ನು ಸರಿ ಮಾಡೋದಕ್ಕೆ ಅಥವಾ ಅದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅದನ್ನು ಮಾಡ್ತೀವಿ. ಬೆಂಗಳೂರಿನಲ್ಲಿ ಇನ್ಚಾರ್ಜ್ ಲೋಕಸಭಾ ಚುನಾವಣೆ ಎಲ್ಲ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರತಿಯೊಬ್ಬ ಸಚಿವರನ್ನು ಕೂಡ ಒಂದೊಂದು ಲೋಕಸಭೆಗೆ ಉಸ್ತುವಾರಿಯನ್ನು ಮಾಡಿದ್ದಾರೆ. ನನಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹಾಕಿದ್ದಾರೆ. ತುಮಕೂರು ಇರುತ್ತೆ, ಅದರ ಜೊತೆಗೆ ಮತ್ತೊಂದು ಜಿಲ್ಲೆ ಹಾಕಿರ್ತಾರೆ. ಈಗಾಗಲೇ JDS ಮತ್ತು BJP ಮೈತ್ರಿ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಅಸಮಾಧಾನಗೊಂಡು ಕಾಂಗ್ರೆಸ್ನತ್ತ ಮುಖ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಕೂಡ ಇದ್ದಾರಾ? ಗೊತ್ತಿಲ್ಲ, ನನಗೆ ಸಂಪರ್ಕ ಮಾಡೋಂಥ ಪ್ರಯತ್ನ ಏನಾದರೂ ನಿಮ್ಮನ್ನು ಮಾಡಿದಾರ? ನನಗೆ ಯಾರು ಸಂಪರ್ಕ ಮಾಡಿಲ್ಲ. ಗೌರಿಶಂಕರ್ ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ? ಗೌರಿಶಂಕರು ಮುಸಲ್ಮಾನರಲ್ಲ. ಭೇಟಿ ಮಾಡಿದ್ರು. ಅಲ್ಲ ರೀ, ನೀವು ಕೇಳಿದ ಪ್ರಶ್ನೆಗೆ ಮುಸಲ್ಮಾನರು ಅಂತ, ಅದಕ್ಕೆ ಗೌರಿಶಂಕರ್ನ ಯಾಕೆ ಸೇರಿಸ್ತೀರಾ? ಗೌರಿಶಂಕರ್ ನಾನು ಭೇಟಿ ಮಾಡಿದ್ರು. ಹೌದೌದು, ಗೌರಿಶಂಕರ್ ಭೇಟಿ ಮಾಡಿದರು. ನನಗೆ ನನ್ನ ಆರೋಗ್ಯ ವಿಚಾರಿಸಿದರು. ಚೆನ್ನಾಗಿದ್ದೀರಣ್ಣ ಅಂತ ಹೇಳಿ ಮಾತಾಡ್ಕೊಂಡು ಹೋದರು. ರಾಜಕೀಯ ಚರ್ಚೆ ಮಾಡಲಿಲ್ಲ. ಹಾರ ಕೊಟ್ಟರು, ಹಣ್ಣು ಕೊಟ್ಟರು, ಒಳ್ಳೆಯದಾಗಲಿ ಅಂತ ಹೇಳಿದರು. ರಾಜಕೀಯ ಚರ್ಚೆ ಮಾಡಿಲ್ಲ. ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ನಾವು. ಪೊಲೀಸ್ ಇಲಾಖೆ ವತಿಯಿಂದ ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ನಮ್ಮ ಇಲಾಖೆಯವರು ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಮನವಿ ಮಾಡೋದು ಇಷ್ಟೇ, ಒಂದು ಬಂದನ್ನು ಮಾಡಬೇಡಿ ಅಂತ ಹೇಳ್ತೇವೆ, ಆದರೆ ಅವರು ಮಾಡೇ ಮಾಡ್ತಾರೆ. ಆದರೂ ನಾವು ಯಾವುದೇ ರೀತಿಯ ಅಹಿತಕರವಾದ ಘಟನೆಗಳಾಗಬಾರ್ದು, ಸಾರ್ವಜನಿಕರ ಆಸ್ತಿಗಳು ನಷ್ಟ ಆಗಬಾರ್ದು, ಸರ್ಕಾರಿ ಆಸ್ತಿಗಳು ನಷ್ಟ ಆಗಬಾರ್ದು, ಕಾನೂನು ಬಾಹಿರವಾದಂಥ ಯಾವುದೇ ಚಟುವಟಿಕೆ ಆಗಬಾರ್ದು ಅಂಥೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಒಂದು ವೇಳೆ ಆ ರೀತಿ ಆಗೋದಾದರೆ ಕಾನೂನು ಕ್ರಮ ತೊಗೊಳ್ತೀವಿ. ಪೊಲೀಸ್ ಇಲಾಖೆಯವರು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಓಕೆ ಸರ್.